ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ವಾರ್ತೆದಿದ್ರ ಕುಡ್ಲ ನಗರ ಪಾಲಿಕೆ ರೇಷನಿಂಗ್ ವ್ಯವಸ್ಥೆಲು ನೀರು ಒದಗಾವುದುಂಡು ಆಂಡಾವು ಜನಕ್ಲೆಗ್ ಯಾರೊಂದಿಜ್ಜಿ ನನ್ನ ರಡ್ಡು ದಿನಟು ಭಾರಿ ಬರ್ಸ ಬರಂದಿತ್ತಿಲ್ಲ ಪರ್ಪುನ ನೀರ್ಗಳ ಸಮಸ್ಯೆ ಎದುರಾವು ಇತ್ತೆ ತುಂಬೆ ಅಣೆಕಟ್ಟಡು ನೀರ್ದ ಮಟ್ಟ 3.4 ಮೀಟರ್ ಉಂಡು ಕುಡ್ಲದ ನೀರ್ದ ಸಮಸ್ಯೆ ಮಿತ್ತ ಮಟ್ಟಗೇರ್ದುಂಡು ಕುಡ್ಲ ನಗರಗೂ ನೀರು ಒದಗಾವನ ತುಂಬೆ ವೆಂಡೆಡ್ ಅಣೆಕಟ್ಟಡು ದಿನೋಡು ದಿನ ನೀರ್ದ ಮಟ್ಟ ಜೋರು ಜತ್ತೊಂದುಂಡು ಕುಡ್ಲ ನಗರದೊರ್ಮೆಡ್ ಟ್ಯಾಂಕಡ್ ನೀರು ಒದಗಾವೊಂದಿತ್ತುಂಡ ನೀರ್ದ ಭಾರಿ ಮೂಲ ಆದುಪುನ ಕದ್ರ ಪರಿಸರದ್ದು ನೀರ್ನ ಟ್ಯಾಂಕರ್ಡ್ ಗುಡ್ಡೆಕಾಡು ಎತ್ತರ ಜಾಗದ ಜನಕ್ಲೆಗೂ ಒದಗಾವೊಂದುಂಡು ಖಾಸಗಿ ಟ್ಯಾಂಕರ್ದ ನಿಕುಲು ಇತ್ತೆ ಹಿಂದೆನ ಉದ್ಯಮ ಆದು ಮಲ್ತೊಂದು ಭಾರಿ ಲಾಭ ಮಲ್ತೊಂದುಲೆರು ರಡ್ಡ್ ಪಾಲ್ ಬಿಲೆತ ಟ್ಯಾಂಕರ್ ನೀರು ದಿತ್ತೊನ್ನೌಲ ಬಡವಿರು ಜನಕ್ಲೆಗ್ ಪುದೆಯಾತಂಡು ಕುಡ್ಲ ನಗರ ಪಾಲಿಕೆ ರೇಷನಿಂಗ್ ವ್ಯವಸ್ಥೆಡ್ ನೀರು ಒದಗಾವೊಂದುಂಡು ಆಂಡ ಅವು ಜನಕ್ಲೆಗ್ ಯಾವೊಂದಿಜ್ಜಿ ನನ್ನ ರಡ್ಡು ದಿನಟು ಭಾರಿ ವರ್ಷ ಬರಂದ ಇತ್ತಂಡ ಪರ್ಪುನ ನೀರುಗಳ ಸಮಸ್ಯೆ ಎದುರಾವು ಕುಡ್ಲ ಮೇಯರ್ ಜಯನಂದ ಅಂಚನ್ ಬೊಕ್ಕ ಪಾಲಿಕೆ ಕಮಿಷನರ್ ಚನ್ನಬಸಪ್ಪ ಗುರುವಾರ ತುಂಬೆ ಅಣೆಕಟ್ಟುಗೂ ಭೇಟಿ ಕೊರದು ಸಂಗತಿ ಪಿಂದೊಂದೆರು ತಿಕ್ಕುನ ಒಟ್ಟು ನೀರು ಬೊಕ್ಕ ಐನು ಒದಗಾವನ ಬಗೆಟ್ ಅಧಿಕಾರಿಲೆಡ ಚರ್ಚೆ ಮಲ್ತದೆರು ಇತ್ತದ ರೇಷನಿಂಗ್ ವ್ಯವಸ್ಥೆಡ್ ಬದಲಾವಣೆ ಮಲ್ಪುನ ಅತ್ತಂಡ ಅವೇ ಸ್ಥಿತಿಡ್ ದುಂಬೋರೆ ಪುನೆನ ಪನ್ಪುನ ಇಚಾರಡು ಚರ್ಚೆ ಮಲ್ತದೆರು ಹೊಸ ಅಣೆಕಟ್ಟ ಕಟ್ಟು ನೆಡೆದ ಬೊಕ್ಕ ನೀರು ಪರಿಪುನ ರಭಸಗು ಅಣೆಕಟ್ಟದ ತೀರ್ಥ ಭಾಗಡು ಮಾಮಲ್ಲ ಗುರಿ ಆದಿತ್ತದ ಗುರಿಕ್ಲೆಡೆ 4 ಮೀಟರ್ ದಾತು ನೀರು ಒಟ್ಟಾದುಂಡು ಅಂದಾಜಿ ಮಲ್ತದಡು ಹರೇಕಳ ಅಣೆಕಟ್ಟ ಕಟ್ಟನ ಕಾರಣ ಈ ವರ್ಷ ತುಂಬೆ ಅಣೆಕಟ್ಟದ ತೀರ್ಥ ಭಾಗಡು ಉಪ್ಪು ನೀರ್ದ ಸಮಸ್ಯೆ ಇಜ್ಜೆ ತೀರ್ಥ ಭಾಗಡುಪ್ಪನ ನೀರನ್ನು ಮಿತ್ತದೆತ್ತದು ಅಣೆಕಟ್ಟುಗೂ ದಿಂಜಾವನ ಕೆಲಸ ಮಲ್ತೊಂದುಂಡು ಅಧಿಕಾರಿಗಳು ತೆರಿಪಾದರು ಇತ್ತೆ ತುಂಬೆ ಅಣೆಕಟ್ಟುಡು ನೀರ್ದ ಮಟ್ಟ 3.4 ಮೀಟರ್ ಉಂಟು ಪುತ್ತೂರು ಕೇಸಿಲು ದೌರ್ಜನ್ಯ ನಡಪೆರೆ ಪೆಟ್ಟು ಪಾಡಿಯರೆ ಅಧಿಕಾರಿಗಳಿಗೆ ಬಿಜೆಪಿ ನಾಯಕರನ್ನ ಒತ್ತಡನೆ ಕಾರಣ ಏರು ಮಾತು ಅಧಿಕಾರಿಗಳಿಗೆ ಫೋನ್ ಮಲ್ತು ಒತ್ತಡ ಪಾಡದಿರ ಅಕ್ಲಿನ ಪುದರ್ನ ರಡ್ಡು ದಿನೊಟ್ಟು ಗೊತ್ತು ಮಲ್ಪು ಎಂದು ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಪಂತೇರು ಡಿವಿ ಸದಾನಂದ ಗೌಡ ನಳಿನ್ ಕುಮಾರ್ ಕಟೀಲ್ ಬ್ಯಾನರ್ಗೆ ಜೋಡದ ಮಾಲೆಪಾಡಿನ ಆರೋಪಿಗಳಿಗೆ ಡಿವೈಎಸ್ಪಿ ಆಫೀಸಿಗೆ ದೌರ್ಜನ್ಯ ನಡಪೆರೆ ಪೆಟ್ಟು ಪಾಡಿಯರೆ ಅಧಿಕಾರಿಗಳಿಗೆ ಬಿಜೆಪಿ ನಾಯಕರನ್ನ ಒತ್ತಡನೆ ಕಾರಣ ಏರು ಮಾತು ಅಧಿಕಾರಿಗಳಿಗೆ ಫೋನ್ ಮಲ್ತದು ಒತ್ತಡ ಪಾಡದಿರ ಅಕ್ಲಿನ ಪುದರ್ನ ರಡ್ಡು ದಿನೊಟ್ಟು ಗೊತ್ತು ಮಲ್ಪು ಎಂದು ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಪಂತೇರು ಬ್ಯಾನರ್ ಪಾಡ್ನ ಆರೋಪಿಲಿಗೆ ಪೆಟ್ಟು ಪಾಡ್ದನ ಕಾಂಗ್ರೆಸ್ ದಗ್ಲೆ ಕಾಂಗ್ರೆಸ್ ಸರ್ಕಾರ ಬತ್ತನ ಇಂಚ ಮಾತ ಆಪುನೊಂದು ಪುತ್ತೂರುಡು ಸುದ್ದಿಕುಟುಡು ಪಾತೆರ ಪಂಡನ ಕಲ್ಲಡ್ಕ ಪ್ರಭಾಕರ ಭಟ್ರೆನ ಆರೋಪಗೂ ಉತ್ತರ ಕೊರ್ನ ಶಾಸಕರು ಅಶೋಕ್ ಕುಮಾರ್ ರೈ ಎನ್ನ ಕ್ಷೇತ್ರಡು ಅನ್ಯಾಯ ಆಯ್ನಕ್ಲಿಗೆ ನ್ಯಾಯ ಕೊರ್ಪುನ ಕೆಲಸವನ್ನು ಪ್ರಾಮಾಣಿಕವಾದ ಮಲ್ತದೆ ಕೇಸ್ದ ತನಿಖೆ ನಡಪಾದು ತಪ್ಪು ಮಲ್ತನಕ್ಲಿನ ಮಿತ್ತು ಎಫ್ಐಆರ್ ಪಾಡ್ದು ಅಮಾನತ್ ಮಲ್ಪೆರ ಸೂಚನೆ ಕೊಡ್ದಿತ್ತೆ ಐತಂಚ ತನಿಖೆ ನಡಪಾದು ತಪ್ಪು ಮಲ್ತನಕ್ಲಿನ ಮಿತ್ತು ಕ್ರಮದ ತಂದುಂಡು ಅಧಿಕಾರಿನ ಮಿತ್ತು ಒತ್ತಡ ಪಾಡ್ನಕ್ಲಿನ ಕಾಲ್ ಲಿಸ್ಟ್ ದೆತ್ತದು ಐನ ರಡ್ಡು ದಿನ ತೌಲಯ ಗೊತ್ತು ಮಲ್ಪೆ ಅಪಗ ಪುತ್ತೂರ್ದ ಜನಕ್ಲಿಗೆ ಮಾತ ಗೊತ್ತಾಯ ಉಂಡು ಅಶೋಕ್ ರೈ ಪಂಡೇರು ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜ ಪುತ್ತೂರುಗು ಬತ್ತದು ಈ ವಿಚಾರಡು ಪಾತೆರ್ನ ಅಗತ್ಯ ಇಜ್ಜಿ ಎನ್ನ ಕ್ಷೇತ್ರಡು ಆಯ್ನ ಸಂಗತಿಗೆ ನ್ಯಾಯ ಕೊರ್ಪಾವನ ಶಕ್ತಿ ಎಂಕುಂಡು ಆರ್ಪಂಡೇರು ರಾಜ್ಯಡು ರಾಷ್ಟ್ರ ವಿರೋಧಿನ ಮಿತ್ತು ಕಠಿಣ ಕ್ರಮ ದೆತನೋಡು ಹೊಸ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಕಟ್ಟುನಿಟ್ಟಿದ ಕ್ರಮ ದೆತನೋಡು ವಿಧಾನ ಪರಿಷತ್ ಸದಸ್ಯರು ದುಂಬುದ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಒತ್ತಾಯ ಮಾಡಿಸಿದ್ದಾರೆ ಪುತ್ತೂರು ಕೇಸಿಗೆ ಸಂಬಂಧಪಟ್ಟದೆ ಆರು ಸುದ್ದಿ ಮಾಧ್ಯಮದ ಕ್ರೀಡಾ ಪಾತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬತ್ತಿಬೇರಿಕೆ ರಾಜ್ಯಡು ನಡತದ್ನ ಸಂಗತಿಲು ಪೋಡಿಕೆ ಉಂಡು ಮಲ್ತೊಂದುಂಡು ಬಡ್ಕಲ ಶಿರ್ಸಿಡು ಪಾಕಿಸ್ತಾನ ಮಾದರಿದ ಬಾವುಟ ರಾಪಾದ್ ಕಿಡಿಗೇಡಿಲು ರಾಪಟ ತೋಜಾದಿರು ಬೆಳಗಾವಿ ಸಂಭ್ರಮೋತ್ಸವಡು ಪಾಕಿಸ್ತಾನ ಪರ ಘೋಷಣೆ ಕೇಂದಡು ಶಿವಮೊಗ್ಗಡು ಬಿಜೆಪಿ ಮತದಾರರು ಬೊಕ್ಕ ಕಾರ್ಯಕರ್ತರಿಗೆ ಪೆಟ್ಟು ಪಾಡ್ದಿರು ಇಡೀ ರಾಜ್ಯಡು ಇಂಚಿನ ಸಂಗತಿ ನಡತೊಂದುಂಡು ವಿರೋಧ ಮಲ್ಪು ಅಂದು ವಿಧಾನ ಪರಿಷತ್ ಸದಸ್ಯರು ದುಂಬುದ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಪಂತಿರು ಸುದ್ದಿಗಾರರ ಪಾತೆರ್ನ ಶ್ರೀನಿವಾಸ ಪೂಜಾರಿ ರಾಷ್ಟ್ರ ವಿರೋಧಿ ಕಾರ್ಯಮಲ್ಪನಕ್ಲೆಗ್ ತಿಕ್ಕುನ ಉಮೇದು ಪೋಡಿಗೆದ ಸಂಗತಿ ಎದುರು ಪಕ್ಷ ಆದು ಬಿಜೆಪಿ ಇಂದಿನ ಗಂಭೀರವಾದ ತೂವೊಂದುಂಡು ಕರ್ನಾಟಕನು ಪಶ್ಚಿಮ ಬಂಗಾಳ ಕೇರಳ ಮಲ್ತಂಡ ಎಂಕುಲು ಸೈಸುಜ ಬಿಜೆಪಿ ಇಂದಕ್ಕೆ ವಿರೋಧ ಮಲ್ಪನ ಜನಪರ ಪೋರುಂಬಾಟ ಮಲ್ಪುಂಡು ರಾಜ್ಯಡು ರಾಷ್ಟ್ರ ವಿರೋಧಿಲಿನ ಮಿತ್ತು ಕಠಿಣ ಕ್ರಮ ದೆತುನುಡು ಹೊಸ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಕಟ್ಟುನಿಟ್ಟಿದ ಕ್ರಮ ದೆತುನುಡೊಂದು ಕೋಟ ಶ್ರೀನಿವಾಸ ಪೂಜಾರಿ ಒತ್ತಾಯ ಮಲ್ತೆರು ಪುತ್ತೂರುಡು ಪೊಲೀಸರ ಪೆಟ್ಟಪಾಡ್ನ ವಿಚಾರಡು ಅಭಿಪ್ರಾಯ ತೆರಿಪಾದು ಕೋಟ ಶ್ರೀನಿವಾಸ ಪೂಜಾರಿ ಪಾತೆರ್ದು ಪೆಟ್ಟು ಪಾಡ್ಯರೆ ಏರೆಗ್ಲ ಅಧಿಕಾರ ಇಚ್ಚಿ ಬಿಜೆಪಿ ಇಂದಕ್ಕೆ ವಿರೋಧ ಮಲ್ಪುಂಡು ಈ ಬಗೆಟ್ ಇಡೀ ತನಿಖೆ ಆವಡೊಂದು ಬಿಜೆಪಿ ಒತ್ತಾಯ ಮಲ್ತದನೆಂದು ಪಂಡೇರು ಕಾನೂನು ಕ್ರಮ ತೆಗೊಳ್ಳುವಂಥ ಅಧಿಕಾರ ವ್ಯವಸ್ಥೆಗಿರುತ್ತೆ, ಆಡಳಿತ ವ್ಯವಸ್ಥೆಗಿರುತ್ತೆ. ಅದನ್ನು ಬಿಟ್ಟು ಯಾರ ಮೇಲೆ ಹಲ್ಲೆ ಮಾಡುವಂಥ ಅಧಿಕಾರ, ದೌರ್ಜನ್ಯ ಮಾಡುವಂಥ ಅಧಿಕಾರಿಗಳಿಲ್ಲ. ಒಟ್ಟು ವಿದ್ಯಮಾನಗಳನ್ನು ಕಂಡಾಗ ತಪ್ಪಾಗಿ ನಡೆದಿದೆ ಅಂತ ಅನಿಸುತ್ತೆ. ನಮ್ಮ ಪಾರ್ಟಿ ಅದನ್ನು ಖಂಡಿಸಿದೆ ಮತ್ತು ಅದರ ಬಗ್ಗೆ ಸಮಗ್ರ ತನಿಖೆ ನಡೀಬೇಕು ಅನ್ನುವಂಥ ಸೂಚನೆಯನ್ನು ಆಗ್ರಹವನ್ನು ಈಗಾಗಲೇ ಮಾಡಲಾಗಿದೆ. ರಾಜಕಾರಣದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರ ಮಾಹಿತಿಗಳನ್ನು ಆಧಾರದಲ್ಲಿ ಇಟ್ಟುಕೊಂಡು ನಾವು ಅಂಕಿಅಂಶಗಳನ್ನು ತಗೊಂಡಿದ್ದೇವೆ. ನಮ್ಮ ನಿರೀಕ್ಷೆ ಮೀರಿ ಗ್ಯಾರಂಟಿ ಕಾರ್ಡ್ ಕೆಲಸಗಳನ್ನು ಮಾಡಿದೆ.
ನಾವು ಇವತ್ತು ಗ್ಯಾರಂಟಿ ಕಾರ್ಡಿನ ಬಗ್ಗೆ ಉಲ್ಲೇಖ ಮಾಡಬೇಕಂತ ಅವಶ್ಯಕತೆಗಳು ಯಾಕಿದೆ ಅಂತ ಹೇಳಿದರೆ, ನಾವು ಗೆದ್ದರೆ ಕರೆಂಟ್ ಬಿಲ್ಲನ್ನೇ ಕಟ್ಟಬೇಡಿ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಅವ್ರು ಹೇಳುವಾಗ ತನ್ನನ್ನೂ ಸೇರಿದಂತೆ ಎಲ್ರಿಗೂ 200 ಯೂನಿಟ್ ಫ್ರೀ ಅಂತೇಳಿ. ಸಾಮಾನ್ಯ ಬಡವರು ದುರ್ಬಲರು ಅದನ್ನೆಲ್ಲ ನೋಡಿ ಅವ್ರಿಗೆ ಓಟ್ ಹಾಕಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಇವತ್ತಿನ ವಿದ್ಯಮಾನಗಳಲ್ಲಿ ಮೀಡಿಯಾದಲ್ಲಿ ಬರುವಂಥ ಮಾಹಿತಿಗಳು, ನಾವು ಕರೆಂಟ್ ಬಿಲ್ ಕೊಡಬೇಡಿ, ನಮಗೆ ಕಟ್ಟೋದಿಲ್ಲ, ಸಿದ್ದರಾಮಯ್ಯ ಕಟ್ಟಬೇಡಿ ಅಂತ ಹೇಳಿದ್ದಾರೆ ಅಂತೇಳಿ ಅಲ್ಲಿರುವಂಥ ಬಡ ಮಹಿಳೆಯರು ಹೇಳ್ತಾ ಇರೋದು ನಾವು ಕೇಳಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇನ್ನು ಬಸ್ಸುಗಳಿಗೆ ಮಹಿಳೆಯರು ಎಲ್ಲಿಗೆ ಬೇಕಾದರೂ ಹೋಗಿ, ಯಾರೋ ಖರ್ಗೆ ಅವರು ಹೇಳಿದ್ದು, ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗಿ, ಯಾವ ಬಸ್ಸಲ್ಲಿ ಬೇಕಾದರೂ ಹೋಗಿಲ್ಲ, ನಿಮ್ಗೆಲ್ಲರಿಗೂ ನಮ್ಮ ಅಕ್ಕ ತಂಗಿಯರಿಗೆ ಫ್ರೀ ಅನ್ನುವಂಥ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಅವರನ್ನು ಉಳಿಸ್ಕೊಳ್ಬೇಕಾಗತ್ತೆ. ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡ್ತೇವೆ, 2,000 ರೂಪಾಯಿನ ಪ್ರತಿ ತಿಂಗಳು ಮನೆಯಲ್ಲಿರುವಂಥ ಮಹಿಳೆಗೆ ಕೊಡ್ತೇವೆ ಅಂತಾರೆ. ಅದೀಗ ವೃದ್ಧಾವೇತನ, ವಿಧವಾ ವೇತನ ಅದನ್ನೆಲ್ಲ ಹುಡ್ಲಿಕ್ಕೆ ಆಗೋದಿಲ್ಲ, ಕೊಡ್ತೇವೆ ಅಂದ ನಂತರ ಕೊಡಬೇಕಾಗತ್ತೆ. ಅದೇ ರೀತಿ ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಕೊಡ್ತೇವೆ ಅನ್ನುವಂಥ ಮಾತು ಹೇಳಿದ್ದಾರೆ. ಅಕ್ಕಿ 10 kg ಕೊಡ್ತೇವೆ ಅಂತ ಹೇಳಿದ್ದಾರೆ. ಒಂದು ಪ್ರತಿಪಕ್ಷವಾಗಿ ಇದನ್ನೆಲ್ಲ ಗಮನಿಸ್ತಾ ಇದ್ದೇವೆ. ಆಡದ ಮಾತನ್ನು ಕಾಂಗ್ರೆಸ್ ಪಕ್ಷ ಮತ ಪಡೆದಕ್ಕೋಸ್ಕರ ಉಳಿಸ್ಕೊಳ್ಬೇಕು ಅನ್ನುವಂಥ ಆಗ್ರಹ ಮಾಡ್ತೇವೆ. ಒಂದು ವೇಳೆ ಅವ್ರ ಮಾತಿಗೆ ತಪ್ಪಿದರೆ ಪ್ರತಿಪಕ್ಷವಾಗಿ ಏನು ಮಾಡಬೇಕು, ನಾವು ನಮಗೆ ನಂಬಿದ್ದೇವೆ, ನಮಗೆ ತಪ್ಪಾಗಿದೆ, ನಮಗೆ ಸುಳ್ಳು ಹೇಳಿದ್ದಾರೆ ಅಂತೇಳಿ ಜನ ಎಲ್ಲ ಯಾರು ಹೇಳಿದರೆ ನಾವು ಜನರ ಪರವಾಗಿ ನಿಂತು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ. ಪಕ್ಷದ ಕಾರ್ಯಕರ್ತರಿಗೆ ಪೊಲೀಸ್ ದೌರ್ಜನ್ಯ ಕೇಸಿಗೆ ಸಂಬಂಧಪಟ್ಟನಂಚ ಶುಕ್ರವಾರ ಕಾಂಡೆ ಪುತ್ತೂರುಗೂ ಬಿಜೆಪಿ ಶಾಸಕರು ದುಂಬುದ ಕೇಂದ್ರ ಮಂತ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ಬತ್ತದು ಆಸ್ಪತ್ರೆಗೆ ಹೋದು ಪೆಟ್ಟಾಯಿನಕ್ಲಿನ ಯೋಗಕ್ಷೇಮ ವಿಚಾರಿಸಿದರು. ಪಕ್ಷದ ಕಾರ್ಯಕರ್ತರಿಗೂ ಪೊಲೀಸ್ ದೌರ್ಜನ್ಯ ಕೇಸಿಗೆ ಸಂಬಂಧಪಟ್ಟನಂಚ ಶುಕ್ರವಾರ ಕಾಂಡೆ ಪುತ್ತೂರುಗೂ ಬಿಜೆಪಿ ಶಾಸಕರು ದುಂಬುದ ಕೇಂದ್ರ ಮಂತ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ಬತ್ತದು ಆಸ್ಪತ್ರೆಗೆ ಹೋದು ಪೆಟ್ಟಾಯಿನಕ್ಲಿನ ಯೋಗಕ್ಷೇಮ ವಿಚಾರಿಸಿದರು. ಯತ್ನಾಳ್ ಆಸ್ಪತ್ರೆಗೆ ಬನ್ನಗ ನಾಯಕಿಯರು ಅರುಣ್ ಕುಮಾರ್ ಪುತ್ತಿಲ ಎದ್ಕೊಂಡು ಆಸ್ಪತ್ರೆಗೆ ಲೆತಂದು ಪೋದು ಪೆಟ್ಟಾಯಿನಕ್ಲಿನ ಸ್ಥಿತಿಗಿತಿನ ತೆರಿಪಾಯಿರು. ಈ ಪೊರ್ತುಡು ಯತ್ನಾಳ್ ಪೆಟ್ಟು ಪಾಡ್ನಕ್ಲು ಏರು ಆ ಅಧಿಕಾರಿಲೆಂದು ಕಾರ್ಯಕರ್ತರ ಪ್ರಶ್ನೆ ಮಲ್ತಿದ್ದರು. ಪೆಟ್ಟಾಯಿನಕುಲು ಬೊಕ್ಕ ಪಕ್ಷದ ಕಾರ್ಯಕರ್ತರು ತನ್ಕುಲೆನ ಬಿಜೆಪಿ ನಾಯಕರನ್ನ ಮೆತ್ತು ಎವ್ರತೋಜಾದರು. ದುಂಬುದ ಬಿಜೆಪಿ ಶಾಸಕರ್ಲ ಆಸ್ಪತ್ರೆಗೆ ಬರನ್ನ ಬಗೆಟ್ಲ ಎವ್ರತೋಜಾದರು. 1 ಗಂಟೆ ರಾತ್ರಿ ಬೇರೆ ರೂಮಲ್ಲಿ ಹಾಕಿದ್ರು ಸರ್. ಸಪರೇಟ್ ಒಂದು ರೂಮಲ್ಲಿ ಹಾಕಿ ಸಂಘಟನೆಗೆ ಕೇಸ್ ಮಾಡ್ಕೊಂಡು ಹಿರೇ ಕಿವಿಗೆಲ್ಲ ನೋವಾಗಿದೆ ಅವರಿಗೆ. ಕಿವಿ 2-3 ಹುಡುಗರಿಗೆ ಹಾಗೆ ಆಗಿದೆ. ಕಿವಿ ಇಲ್ಲಿ ಹೊರದ್ರಲ್ಲಿ ಇದು ನೋಡಿ ಕೊಡಿ, ಇವತ್ತಿಗೆ 4 ದಿವಸ ಆಯಿತು. ಮಾಡಿ ಆದರೆ ಈಗ ನಮ್ಮ ಕಾರ್ಯಕರ್ತರು ಏನೋ ವಿಡಿಯೋ ತೋರಿಸಿದ್ರು ಪೊಲೀಸ್ DSP ಕೋಣೆಯಲ್ಲಿ. ಒಬ್ಬರು ಸೋಫಾ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ. ಮೂಲೆಯಲ್ಲಿ ಕಾರ್ಯಕರ್ತರನ್ನ ಹೊಡೆದಂಥದ್ದು, ಅವರ ಕಿವಿಯ ಪಕ್ಕದಲ್ಲಿ ಹೊಡೆದಂಥದ್ದು ಬಹುಶಃ ಪೊಲೀಸ್ ಇಲಾಖೆಗೆ ಗೌರವ ತರೋಂಥದ್ದಲ್ಲ. ಯಾವುದೇ ದೂರುಗಳು ಬಹುಶಃ ಇವರೇನು ತಾಲಿಬಾನಿಗಳಲ್ಲ, ದೇಶದ್ರೋಹಿ ಕೆಲಸ ಮಾಡೋದಂಥವಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳು, ಹೋರಾಟಗಳು, ಸಂಘರ್ಷಗಳು ಇದ್ದೇ ಇರ್ತವೆ. ಅವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಆಗಲಿ ಮತ್ತು ನಮ್ಮ ವ್ಯವಸ್ಥೆಯಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ. ಅವರ ಒಂದು ವೈದ್ಯಕೀಯ ಉಪಚಾರಕ್ಕಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇದು ಮುಂದುವರ್ಸೋದು ಬೇಡ. ಎಲ್ಲ ನಮಗೂ ನೋವಾಗಿದೆ, ಒಳಗಿನ ಸತ್ಯ ನಮಗೆ ಗೊತ್ತಾಗಿದೆ. ಆ ಸತ್ಯವನ್ನು ಎಲ್ಲಿ ನಾನು ಮುಟ್ಟಿಸ್ತೇನೆ. ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್ ಸುದ್ದಿಗಾರರ ಪಾತಿರ್ದು ಪುತ್ತೂರು ಬಿಜೆಪಿ ಕಾರ್ಯಕರ್ತರಿಗೆ ಪೊಲೀಸ್ ಹಿಡಿದು ಸಮ ಪೆಟ್ಟು ಪಡ್ಪಾಯನಿಕ್ ಬಿಜೆಪಿ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಕಲ್ಲಡ್ಕ ಪ್ರಭಾಕರ್ ಭಟ್ರ ಕಾರಣ ಅಂದ್ ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್ ಪಂತೇರು. ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್ ಸುದ್ದಿಗಾರರ ಪಾತಿರ್ದು ಪುತ್ತೂರು ಬಿಜೆಪಿ ಕಾರ್ಯಕರ್ತರಿಗೆ ಪೊಲೀಸ್ ಹಿಡಿದು ಸಮ ಪೆಟ್ಟು ಪಡ್ಪಾಯನಿಕ್ ಬಿಜೆಪಿ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಕಲ್ಲಡ್ಕ ಪ್ರಭಾಕರ್ ಭಟ್ರ ಕಾರಣ ಅಂದು ಪಂಡೇರು. ನಳಿನ್ ಕುಮಾರ್ ಕಟೀಲ್ ಒರಿ ಲೋಕಸಭೆ ಸದಸ್ಯರಾದ ಪೊಲೀಸರಿಗೆ ಪಡೆದು ಕಾರ್ಯಕರ್ತರಿಗೆ ಪೆಟ್ಟು ಪಾಡ್ಪಾದೇರು ಪಂಡ ದಾನೆ ಕತೆ ಕೋಡೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಕಾರ್ಯಕರ್ತರಿಗೆ ಆಕದ್ನವು ಕಾಂಗ್ರೆಸ್ ಸರ್ಕಾರ ಅಂದು ಪಂತೇರು. ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನನ್ನತೆ ಪ್ರಮಾಣ ವಚನ ಮಲ್ಪಡು ಕಾಂಗ್ರೆಸ್ ಸರ್ಕಾರ ತಾಪನೆ ಆತುಜಿ ಜವಾಬ್ದಾರಿ ಮಂತ್ರಿ ಆದ ಬೊಮ್ಮಾಯರೇ ಉಲ್ಲೇರು ಆಂಡ ಭಟ್ರು ಕಾಂಗ್ರೆಸ್ಸಿನ ದುರಂದುಲ್ಲೇರು. ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಪ್ರಭಾಕರ ಭಟ್ರು ಒತ್ತಡ ಪಾಡ್ದು ಪೊಲೀಸರಿಡ ಆಕಾದಿರು. ಕಾರ್ಯಕರ್ತರು ಸೈಪುನಂಚ ಪೆಟ್ಟು ಪಾಡ್ಪಾದೇರು ಪಂಡ ಮೊಕುಲಿಗೆ ಮನುಷ್ಯತ್ವ ಉಂಡಾದ ಅಭಯ್ ಚಂದ್ರ ಜೈನ್ ಪ್ರಶ್ನೆ ಪಾಡಿಯರು. ದಕ್ಷಿಣ ಕನ್ನಡ ಜಿಲ್ಲೆಡು ಪಕ್ಷೊಡ್ದು ಗಟ್ಟಿ ಮುಟ್ಟದ ನಾಯಕ ಯಜಮಾನ್ ಕೆಡು ಕೊರತೆ ಉಂಡು. ಬಿಜೆಪಿ ದಕ್ಲು ದೇವೇರ್ನ ಪುದರ್ಡು ರಾಜಕೀಯ ಮಲ್ತು ನಡೆದ ಅವರ ಜಿಲ್ಲೆಡು ಎಂಕುಲು ಸೋತುದ
ಕೋಮು ಮನಸ್ಸು ಕಲೆಂಕಾವು ನೆಟ್ಟು ಬಿಜೆಪಿ ಗೆಲ್ಮೆ ಪಡೆತಂಡು ರಾಜ್ಯಡು ಜನ ಕಾಂಗ್ರೆಸ್ಗೂ ಓಟು ಕೊಡ್ತಿರು ಎಡ್ಡೆ ಸರ್ಕಾರ ಬರ್ಪುಂಡು ಎಡ್ಡೆ ಆಡಳಿತ ಕೊರ್ಪಾಂದು ಅರ್ಪಂಡೇರು ಎಂಕ್ಲಿನ ಸರಕಾರಡು ನನ್ನಲ ಬಾರಿ ಎಡ್ಡೆ ಜನಪರ ಯೋಜನೆಲಿನ ಎಂಕುಲು ಜಾರಿಗೆ ಕನೆಯರು ಉಳ್ಳ ಪ್ರಣಾಳಿಕೆಡು ಕೊರ್ನ ಭರವಸೆಯಲ್ಲಿ ನಡಪಾದು ಕೊರ್ಪನ ಜವಾಬ್ದಾರಿ ಎಂಕ್ಲಿಗೆ ಉಂಡೊಂದು ಅಭಯಚಂದ್ರ ಜೈನ್ ಪಂಡೇರು. ಈ ಜಿಲ್ಲೆ ಹಿಂದುತ್ವದ ಅಲೆ, ಇಲ್ಲಿ ದೇವರನ್ನೇ ತೋರಿಸೋದು, ದೇವರನ್ನು ತೋರಿಸಿ ಅದನ್ನು ನಾನು ತಪ್ಪು ಅಂತ ಹೇಳೋದಿಲ್ಲ, ಆದರೆ ಅವ್ರ ಹತ್ರ ಬೇರೆ ಏನೂ ಇಲ್ಲ. ಇವತ್ತು ನಾನು ಹೇಳಿದೆ, ಸಾಧನೆಗಳನ್ನು ಹೇಳಿದೆ, ಕಾಂಗ್ರೆಸ್ ಪಕ್ಷ ಏನೆಲ್ಲ ಮಾಡಿದೆ ಅಂತ. BJPಯವರು ತೋರಿಸ್ಬೇಕು ಅವರು ಏನು ಮಾಡಿದ್ದಾರೆ ಅಂತ. ಅವರು ಏನೂ ಮಾಡೋದಿಲ್ಲ, ಬರೀ ಹಿಂದೂಗಳು ಹಿಂದೂಯೇತರರು ಹಿಂದೂಗಳು ಅದನ್ನೇ ತೋರಿಸಿ ಅವರು ಮತವನ್ನು ಪಡೆಯುವಂಥ ಕೆಲಸ ಮಾಡಿದ್ದಾರೆ. ಹೆಚ್ಚು ಸಮಯ ಇದು ನಡೆಯುವುದಿಲ್ಲ. ಹಿಂದಿನ ಪರಿಸ್ಥಿತಿ ಅವರಿಗೆ ಪುನಃ ಹೋಗ್ತದೆ. 2 ಸೀಟು, ಪಾರ್ಲಿಮೆಂಟ್ನಲ್ಲಿ 2 ಸೀಟು, ವಿಧಾನಸಭೆಯಲ್ಲಿ ಕೂಡ 2 ಸೀಟಿಗೆ ಹೋದವರು ಅದು ಮುಂದಿನ ದಿನಗಳಲ್ಲಿ ಆ ಮಟ್ಟಕ್ಕೆ ಅವರು ಖಂಡಿತವಾಗಿ ತಲುಪ್ತಾರೆ. ನಾನು ಕೊಡಲಿಲ್ಲ ಅಂತ ಹೇಳಲಿಲ್ಲ, ಕೊಟ್ಟಿದ್ದಾರೆ. ಯಾವುದರ ಮೇಲೆ ಕೊಟ್ಟಿದ್ದಾರೆ? ದೇವರನ್ನು ತೋರಿಸಿ ಕೊಟ್ಟಿದ್ದಾರೆ. ಕೋಟಿ ಸರ್ಕಾರದ ಹಣವನ್ನು ದೇವಾಲಯಗಳಿಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಬಡವರಿಗೆ ಹಣ ಮುಟ್ಟಿಸುವಂಥ ಕೆಲಸ ಮಾಡಲಿಲ್ಲ. ಸಿದ್ದರಾಮಯ್ಯರು ಕೊಟ್ಟಂಥ 7 kg ಅಕ್ಕಿ ಅನ್ನಭಾಗ್ಯವನ್ನು ತೆಗೆದು ಅದನ್ನು 4 kg ಮಾಡಿದ್ದಾರೆ. ಈಗ ಬೇರೆ ಬೇರೆ ರೀತಿಯಲ್ಲಿ ಪುಸ್ತಕದಲ್ಲಿ, ಪಠ್ಯಪುಸ್ತಕದಲ್ಲಿ ಕೂಡ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನೇ ತೋರಿಸಬೇಕೇ ಹೊರತು ಇವರು ಇಂತಹ ಕೃತ್ಯವನ್ನು ಮಾಡ್ತಾರಲ್ಲ, ಕೋಮು ಭಾವನೆಯನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತಾರೆ. ಅದರಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಕೋಮು ಭಾವನೆಯನ್ನು ಪ್ರಚೋದಿಸುವುದರಲ್ಲಿ ಅವರು BJPಯವರು ಯಶಸ್ವಿ ಆಗಿದೆ. ನಮಗೆ ಇಲ್ಲಿ ಹೇಳ್ತೇನೆ, ಇವತ್ತು ಕೂಡ ನಾನು ಮಾಧ್ಯಮ ಪೇಪರ್ ನೋಡಿದೆ, ಪುತ್ತೂರಿನಲ್ಲಿ ಅಂತ ಇವತ್ತು ನಿನ್ನೆವರೆಗೆ ನಾಳೆ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯರು. ಇಷ್ಟರವರೆಗೆ ಮುಖ್ಯಮಂತ್ರಿ ಆಗಲಿಲ್ಲ. ನಾಳೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಅವರು ಸ್ವೇರಿಂಗ್ ಸೆರೆಮನಿ ತಗೊಳ್ಳಿಕ್ಕೆ, ಇಲ್ಲಿವರೆಗೆ ಕ್ಯಾರ್ ಟೇಕರ್ ಗೌರ್ಮೆಂಟ್ ಬೊಮ್ಮಾಯಿ. ಪುತ್ತೂರಿನಲ್ಲಿ ಆದಂಥ ಘಟನೆ ಇದೆಯಲ್ಲ, ಯಾರು ಜವಾಬ್ದಾರಿ ಅದಕ್ಕೆ? ಕಲ್ಲಡ್ಕ ಭಟ್ರು ಹೇಳ್ತಾರೆ ಕಾಂಗ್ರೆಸ್ ಅಂತೇಳಿ. ನಾನು ನೇರವಾಗಿ ಹೇಳ್ತೇನೆ, ಕಲ್ಲಡ್ಕ ಭಟ್ರು ಮತ್ತು ನಳಿನ್ ಕುಮಾರ್ ಕಟೀಲ್ ಲೋಕಸಭಾ ಸದಸ್ಯನಾಗಿ ಅವರು ಈ ರೀತಿ ಪೊಲೀಸ್ ಮೇಲೆ ಇನ್ಫ್ಲುಯೆನ್ಸ್ ಮಾಡಿ ಅವರು ಸಾಯುವ ಹಾಗೆ ಹೊಡಿಸ್ತಾರಲ್ಲ, ಇವ್ರಿಗೆ ಮಾನವೀಯತೆ ಉಂಟಾ? ಕುಡ್ಲಕದ್ರಬಿ ಗ್ರಾಮದ ITI ಕೈತಲ್ದ ಎಯ್ಯಾಡಿ ಶ್ರೀರಾಮ ಮಂದಿರದ ಪಿರ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ಮೇ 20-23 ಮುಟ್ಟ ನಡಪೆರೆಯುತ್ತದೆ. ಗುರುವಾರ ಕದ್ರ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಪೂಜೆ ಕಾಣಿಕೆ ಮೆರವಣಿಗೆ ಆಟಣ ಮಲ್ತಿದ್ದೀರಿ. ಕುಡ್ಲದ ಕದ್ರಬಿ ಗ್ರಾಮದ ITI ಕೈತಲ್ದ ಎಯ್ಯಾಡಿ ಶ್ರೀರಾಮ ಮಂದಿರದ ಪಿರ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ಮೇ 20-23 ಮುಟ್ಟ ನಡಪೆರೆಯುತ್ತದೆ. ಗುರುವಾರ ಕದ್ರ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಪೂಜೆ ಕಾಣಿಕೆ ಮೆರವಣಿಗೆ ಅಟ್ಟಣೆ ಮಲ್ತಿದ್ದೀರಿ. ದೇರೆಬೈಲು ವಿಠಲದಾಸ ತಂತ್ರಿಯರು ಈ ಪೊರ್ತುಡು ಪಾತಿರ್ದು ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿ ಹಿಡಿದು ಸಮಾಜಕ್ಕೆ ಎಡ್ಡೆ ಹಾಕೊಂಡು ಧರ್ಮ ಕಾರ್ಯಗಳು ಮಾತಿರ್ಲ ಪಾಲ್ದಿಸೊಂದು ಎಡ್ಡೆ ವಿಚಾರದ ಬದುಕದ ಸಾಧಿಸಾಗಾಯರ ದುಂಬು ಬರೋಡೊಂದು ಪಂಡಿರು. ಶ್ರೀರಾಮ ಮಂದಿರ ಆಡಳಿತ ಸಮಿತಿ ಮರ್ಯಾದಿ ಗುರುಕಾರ್ಯರು ಪದ್ಮನಾಭ ಕೊಡಿಯಲ್ ಬೈಲ್, ಗುರುಕಾರ್ಯರು ಕಮಲಾಕ್ಷ ಬಂಗೇರ, ಪ್ರಧಾನ ಕಾರ್ಯಂತರ ತುಳಸಿದಾಸ್ ಉರ್ವ, ಒತ್ತು ಗುರುಕಾರ್ಯರು ಮೋಹನ್ ದಾಸ್ ಎಯ್ಯಾಡಿ, ಪುರಂದರ ಬಂಗೇರ, ಮಧುಚಂದ್ರ ಗುರುನಗರ, ಪ್ರದೀಪ್ ಗುಜ್ಜೊಟ್ಟು, ಚಂದ್ರಹಾಸ ಶೆಟ್ಟಿ, ಜಿತೇಂದ್ರ ಸಾಲಿನ್, ಮೋಹಿನಿ ಟೀಚರ್, ಜಯಾನಂದ ಅಂಚನ್, ರಾಮಚಂದ್ರ ತೋಟ, ಜಯರಾಮ ಎಯ್ಯಾಡಿ, ಜೀರ್ಣೋದ್ಧಾರ ಸಮಿತಿ ಪ್ರಧಾನ ಕಾರ್ಯಂತರ ಉಮೇಶ್ ದಂಡೆಕೇರಿ, ಸುಚಿತ್ರ ಶಿವಾನಂದ, ಮೋಹಿನಿ ಲೋಕನಾಥ, ಲೀಲಾವತಿ ಬಾಲಕೃಷ್ಣ ಇಂಚ ಮಾತೃ ಸಂಘದಕ್ಲು ಸುಧಾಕರ್ ರಾವ್ ಪೇಜವರ ಈ ಪೊರ್ತುಡಿತ್ತೀರ. ಮಂತ್ರಿಯರು ಪುದೆ ಕಾಣಿಕೆ ಮೆರವಣಿಗೆ ಉದಿಪನ ಮಲ್ತೀರು. ಕದ್ರ ಕ್ಷೇತ್ರದ ಪಿದಾಣ್ಣ ಮೆರವಣಿಗೆ ಕದ್ರಕಂಬ್ಳ ಬಿಜಯ್ KPT ಮಾರ್ಗಾದ ಎಯ್ಯಾಡಿ ಶ್ರೀರಾಮ ಮಂದಿರಗೂ ಸಾಗಣ. ಸರ್ವೋತ್ತಮ ಶ್ರೀರಾಮ ದಶಮುಖ ಮರ್ಧನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. जानकी मनोहर ज्ञानदाता करुणासागरा कोदंडरामा भक्ति प्रियने मुक्तिदायक भक्तजन श्रीमंदारने राम ಎಂಬುವ ಎರಡು
ಅಕ್ಷರದ ಮಹಿಮೆಯ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ಪಾಮರರು ನಾವು ಬಲ್ಲೆವೇನೋ. ಉಡುಪಿ ಜಿಲ್ಲೆ ಉದ್ಯಾವರ ಗ್ರಾಮ ಪಂಚಾಯತ್ ಸುತ್ತದ ಮೀನುಗಾರಿಕಾ ಮಾರ್ಗಗೂ ಮಲ್ತದ ಚರಂಡಿ ಕಾಮಗಾರಿ ಹಾಳು ಕೆಲಸ ಆದಿತ್ತು. ಸರ್ಕಾರದ ಕಾಸು ನಷ್ಟ ಆತಂದು ಜನಕಲು ದೂರೊಂದುಳ್ಳೇರು. ಒಡಿಪು ಜಿಲ್ಲೆ ಉದ್ಯಾವರ ಗ್ರಾಮ ಪಂಚಾಯತ್ ಸುತ್ತದ ಮೀನುಗಾರಿಕಾ ಮಾರ್ಗಗೂ ಮಲ್ದಿನಂಚಿತ್ತನ ಚರಂಡಿ ಕಾಮಗಾರಿ ಹಾಳು ಕೆಲಸ ಆದಿತ್ತದು ಸರ್ಕಾರದ ಕಾಸು ನಷ್ಟ ಆತನೆಂದು ಜನಕುಲು ದೂರೊಂದುಳ್ಳೇರು. ಉದ್ಯಾವರ ಗ್ರಾಮ ಪಂಚಾಯತ್ ಎದುರು ಭಾಗೊಡ್ದು ಪೋಪನ ಉದ್ಯಾವರ ಪಿತ್ರೋಡಿ ಜೋಡ್ಸಾವನ ಮಾರ್ಗ ಮೀನುಗಾರಿಕಾ ಮಾರ್ಗ ಆದಿತ್ತದು ಮಾರ್ಗಗೂ ಕಾಂಕ್ರೀಟ್ ಪಾಡ್ನಿಡ್ದ ಬೊಕ್ಕ ಚರಂಡಿ ಕಟ್ಟದಿತ್ತಂಡು. ಮಾರ್ಚ್ ತಿಂಗೊಳ್ಡು ಚರಂಡಿ ಕಟ್ಟದಿತ್ತದು ಬಜಿ ರಡ್ಡೆ ತಿಂಗೊಳ್ಡು ಐತ ಸ್ಲ್ಯಾಬ್ ಬಿಚ್ಚಿದಿಂಡು. ಮರಿಯಲ ಸುರು ಆಯ್ರ ಇತ್ತದು ಆಯ್ತ ಉಲೈ ಚರಂಡಿ ಉಪಯೋಗಗೂ ಇಜ್ಜನ್ನಂಚ ಆತಂಡು. ಚರಂಡಿದ ಉಲೈ ಪ್ಲಾಸ್ಟಿಕ್ ಅಜವು ಕಡ್ಡಿ ತಿಂಚಿದ ನೀರು ಪರಿತು ಪೋಯರೆ ಸಾಧ್ಯ ಇಜ್ಜೆ. ಸಿಮೆಂಟ್ ಬೊಕ್ಕ ಜಲ್ಲಿ ಸರಿಯಾದ ಗಲಸಂದೆ ಬೊಕ್ಕ ಬೆರಕೆ ಮಲ್ಪಂದೆ ಚರಂಡಿ ಕಟ್ಟದಿರು. ನೀರು ಸರಿಯಾದ ಪಾಡ್ತಿಜೇರು ಅಂಚಾದು ಕಾಮಗಾರಿ ಸುಮಾರಂದು ಸಾರ್ವಜನಿಕ ವಲಯ ಎಡ್ದು ದೂರು ಕೇಂದ್ರ ಬರನುಂಡು. ಪಂಚಾಯತ್ ಕಟ್ಟಣದ ಎದುರುಡೆ ಕೆಲಸ ಸರಿಯಾದ ನಡಪಂದೆ ಪಂಚಾಯತ್ ಜನಪ್ರತಿನಿಧಿಗಳು ಬಾಯಿ ಮುಚ್ಚಿದ್ದು ಕೊಲ್ಲುನವು ಸಂಶಯಗೂ ಇಡೆಮಲ್ತು ಕೊರ್ತುಂಡು. ಸಂಬಂಧಪಟ್ಟನ ಅಧಿಕಾರಿಗಳು ಇಂದಿನ ಪೆಂದದು ಮರಿಯಲ ಸುರು ಆಪನಿಡದೊಂಬು ಸರಿ ಮಲ್ಪಡಾತಂಡು. ಕುಡ್ಲ ತಾಲೂಕುದ ಹಳಿಯಂಗಡಿ ತೋಕೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಗಳು ಶಿಬರೂರು ಗೋಪಾಲಕೃಷ್ಣ ತಂತ್ರಿಯರ್ನ ಆಚಾರ್ಯತ್ವಡು ನಡತೊಂದಿತ್ತಿದೆ. ಒರಮನೆ ದಿನ ಗುರುವಾರ ನಾಗದೇವಿರಿಗೆ ಬೊಕ್ಕ ಕಾಂತೇರಿ ಜುಮಾದಿ ದೈವಗೂ ಕಲಶಾಭಿಷೇಕ ನಡಪಾಯರು. ಕುಡ್ಲ ತಾಲೂಕುದ ಹಳೆಯಂಗಡಿ ತೋಕೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಗಳು ಶಿಬರೂರು ಗೋಪಾಲಕೃಷ್ಣ ತಂತ್ರಿಯರ್ನ ಆಚಾರ್ಯತ್ವಡು ನಡತೊಂದಿತ್ತಿದೆ. ಒರ್ಮನೆ ದಿನ ಗುರುವಾರ ನಾಗದೇವಿರಿಗೆ ಬೊಕ್ಕ ಕಾಂತೇರಿ ಜುಮಾದಿ ದೈವಗೂ ಕಲಶಾಭಿಷೇಕ ಆಚರಣೆಯಾದಿತ್ತಂಡು. ಕಾಂಡೆ ಸುಬ್ರಹ್ಮಣ್ಯ ಮೂಲಮಂತ್ರ ಹೋಮ, ಸುಬ್ರಹ್ಮಣ್ಯ ಗಾಯತ್ರಿ ಮಂತ್ರ ಹೋಮ, ಸ್ಕಂದ ಮೂಲಮಂತ್ರ ಹೋಮ ಇಂಚ ಬೇತೆ ಬೇತೆ ಹೋಮ ನಡಪಾದು ಪೂರ್ಣಾಹುತಿ ಮಲ್ತೇರು. ಶ್ರೀ ನಾಗದೇವಿರಿಗೆ ಬೊಕ್ಕ ಕಾಂತೇರಿ ಜುಮಾದಿ ದೈವಗೂ ಕಲಶ ಮೈತದು ತಂಬಿಲ ಕರಿತೇರು. ಮಧ್ಯಾಹ್ನ ನೂಪು ಪ್ರಸಾದ ಸೇವೆ ಆಚರಣೆಯಾದಿತ್ತಂಡು. ಬಯ್ಯಗ ದುರ್ಗಾ ನಮಸ್ಕಾರ ಪೂಜೆ ಆಶ್ಲೇಷ ಬಲಿ ನಡಪಾಯರು. ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಹರಿದಾಸ್ ಭಟ್ ಬೊಕ್ಕ ಸದಸ್ಯರು, ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಸಂತೋಷ್ ಕುಮಾರ್ ಹೆಗ್ಡೆ, ಮಾತಾ ಸಮಿತಿನ ಪದಾಧಿಕಾರಿಗಳು ಸದಸ್ಯರು ಬೊಕ್ಕ ಊರ ಪರ ಊರ ಭಕ್ತರು ಪಾಲ್ಗೊಂಡಿರು. ಶನಿವಾರ ಕಾಂಡೆ ರುದ್ರಯಾಗ, ತತ್ವಹೋಮ, ತತ್ವಕಲಶ ಅಭಿಷೇಕ ನಡಪಾಯರೆ ಅಟ್ಟಣೆ ಮಲ್ತಿದರು. ಇನ್ನಂಜು ಸಹಕಾರಿ ವ್ಯವಸಾಯಿಕ ಸಂಘ ಕಾಪು ತಾಲೂಕು ಸಂಘದ ಹೊಸ ಸಭಾಭವನ ಬೊಕ್ಕ ಗೋದಾಮು ಕಟ್ಟೋಣ ಆಡಳಿತ ಮಂಡಳಿ ಆಫೀಸ್ ಕಟ್ಟೋಣ ಉದಿಪನ ಮೇ 21ಕ್ಕೆ ಐತರ ಕಾಂಡೆ ಒರಂಬರೆಕ್ಕೆ ನಡಪಂಡು. ಡಾಕ್ಟರ್ MN ರಾಜೇಂದ್ರ ಕುಮಾರ್ ಹೊಸ ಸಭಾಭವನ ಉದಿಪನ ಮಲ್ಪುವೆರು. ಇನ್ನಂಜಿ ಸಹಕಾರಿ ವ್ಯವಸಾಯಿಕ ಸಂಘ ಕಾಪು ತಾಲೂಕು ಸಂಘದ ಹೊಸ ಸಭಾಭವನ ಬೊಕ್ಕ ಗೋದಾಮು ಕಟ್ವಡ ಆಡಳಿತ ಮಂಡಳಿ ಆಫೀಸ್ ಕಟ್ವಡ ಉದಿಪನ ಮೇ 21ಕ್ಕೆ ಐತಾರ ಕಾಂಡೆ ಒರಂಬ ಮುಪ್ಪುಗೂ ನಡಪೆರೆ ಉಂಡು. 49 ವರ್ಷಲಿಡಿದು ಸಹಕಾರಿ ಕ್ಷೇತ್ರಲಿಡಿದು ಕೃಷಿ ಕಾರ್ಯಗಳಿಗೆ ಉಮೈದು ಕೊರಂದು ಸರ್ಕಾರದ ಸವಲತ್ತಲಿನ ಸಂಘದ ಸದಸ್ಯರಿಗೆ ಮುಟ್ಟಾವನ ಸೇವೆ ಸಂದ ಒಂದು ಅಭಿವೃದ್ಧಿ ಸಾಧನೆ ಸಾಗೊಂದುಂಡು. ಇನ್ನಂಜೆ ಸಹಕಾರಿ ವ್ಯವಸಾಯಿಕ ಸಂಘ ಇತ್ತೆ ಇನ್ನಂಜೆ ಗ್ರಾಮೀಣ ಪ್ರದೇಶದ ಜನಗಳಿಗೆ ಉಪಯೋಗ ಆಪುನ ಇಡೀ ಹವಾನಿಯಂತ್ರಣ ಸಭಾಭವನ ಬೊಕ್ಕ ಆಡಳಿತ ಆಫೀಸ್ ಗೋಡಾನ್ ಕಟ್ವಣ ಉದಿಪರೆ ಆಯರೆ ಉಂಡು. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ನಿಯಮಿತ ಬೆಂಗಳೂರದ ಗುರುಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಹೊಸ ಸಭಾಭವನ ಉದಿಪನ ಮಲ್ಪೇರು. MN ರಾಜೇಂದ್ರ ಕುಮಾರ್ ಮಾರ್ಗದರ್ಶನಡು ನಬಾರ್ಡ್ ಬೊಕ್ಕ ಸಂಘದ ಸಹಕಾರದೊಟ್ಟುಗೂ ಈ ಸಭಾಭವನ ಕಟ್ಟದಿತ್ತದು ಇಡೀ ಹವೆ ನಿಯಂತ್ರಣ, ಜನರೇಟರ್ ವ್ಯವಸ್ಥೆ, ವಿಸ್ತಾರದ ಪಾರ್ಕಿಂಗ್, ಒಂಜೆ ಪೊರ್ತುಡು 300 ಜನಕುಲು ಕುಲ್ಲುದು ವನಸ್ಸು ಮಲ್ಪುನ ಡೈನಿಂಗ್ ಹಾಲ್, ಸಿಸಿ ಕ್ಯಾಮೆರಾ ವ್ಯವಸ್ಥೆ ಮಲ್ತದನು. ರಾಷ್ಟ್ರೀಯ ರಾಜಮಾರ್ಗೊಡ್ತು 3 ಕಿಲೋಮೀಟರ್ ದೂರಡು ಕಟ್ಟದನ ಈ ಸಭಾಂಗಣ ಗ್ರಾಮೀಣ ಪ್ರದೇಶದಕ್ಲಿಗೂ ಉಪಯೋಗ ಆಪುಂಡು. ಊರದ ಜನಕುಲು ಇಂದಿತ ಪ್ರಯೋಜನ ದೆತನುಡೊಂದು ಇನ್ನಂಚೆ ಸಹಕಾರಿ ವ್ಯವಸಾಯಿಕ ಸಂಘದ ಗುರುಕಾರ್ಯರು ರಾಜೇಶ್ ರಾವ್ ಪಾಂಗಾಳ ಮಾಧ್ಯಮಲೆಡು ಭಿನ್ನಾಯ್ತೊಂದಿರು. ಇನ್ನಂಜೆ ಸಹಕಾರಿ ವ್ಯವಸಾಯಿಕ ಸಂಘ ಇದರ ಗೋದಾಮ್ ಮತ್ತು ಸಭಾಭವನದ ಉದ್ಘಾಟನೆಯು ದಿನಾಂಕ 21/5/2023 ಪೂರ್ವಾಹ್ನ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ
ಒಂದು ಸುಸಜ್ಜಿತವಾದಂಥ ಸಭಾಭವನವನ್ನು ನಾವು ಇವತ್ತು ನಬಾರ್ಡ್ ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ನಮ್ಮ ಮಾರ್ಗದರ್ಶಕರು ಆದಂತಹ ಸನ್ಮಾನ್ಯ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಸಹಕಾರದೊಂದಿಗೆ ನಮ್ಮ ಸಂಘವು ನಿರ್ಮಾಣ ಮಾಡಿರ್ತದೆ. ಈ ಸಭಾಭವನದಲ್ಲಿ AC, ಜನರೇಟರ್ ವ್ಯವಸ್ಥೆ, ಬೇಕಾದಷ್ಟು ಪಾರ್ಕಿಂಗ್ ವ್ಯವಸ್ಥೆಗಳು ಇದ್ದು ಸುಮಾರು 300 ಜನ ಈ ಸಭಾಭವನದಲ್ಲಿ ಕುಳಿತುಕೊಳ್ಬಹುದಾಗಿದೆ. ಅದೇ ರೀತಿ 300 ಜನ ಕೆಳಗಿನ ಒಂದು ಭೋಜನ ಗೃಹದಲ್ಲಿ ಊಟ ಮಾಡುವಂಥ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ನಮ್ಮ ಈ ಒಂದು ಗ್ರಾಮೀಣ ಪ್ರದೇಶದ ನಮ್ಮದೊಂದು ಬಹುದಿನದ ಕನಸಾಗಿತ್ತು. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವೊಂದು ಸುಸಜ್ಜಿತವಾದಂಥ ನಮ್ಮ ಈ ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ವ್ಯವಸ್ಥೆ, ಒಳ್ಳೆಯ ವ್ಯವಸ್ಥೆಯಲ್ಲಿರುವಂಥ ಸಭಾಭವನವನ್ನು ಮಾಡಿಕೊಡಬೇಕು ಅಂತ ಹೇಳಿ ಸ್ಮಾರ್ಟ್ ಸಿಟಿ ಕುಳ್ಳಡು ಸಂಚಾರ ವ್ಯವಸ್ಥೆಯನ್ನು ತೂನಿರೆ ಮಲ್ಲ ಸವಾಲಾದಿತ್ತದೆ. ಒಂದು ಪೊಲೀಸರನ್ನೇ ಬೊಡಿಪಾವುದುಂಡು. ಈ ಸಮಸ್ಯೆನ ಪರಿಹಾರಗೂ ಕೋಬ್ರಾ ಬೈಕ್ ಸೇವೆಯನ್ನು ಪೊಲಬ್ ಮಲ್ತು ಕೊರದಿತ್ತದೆ. ಅವು ಆ ರೀತಿ ಸಹಾಯಕ ಬರ್ಪಣದು ಕಾತು ಓಡಾತೆ. ಸ್ಮಾರ್ಟ್ ಸಿಟಿಯಾದ ಅಭಿವೃದ್ಧಿ ಆವಂದುಪುನ ಕುಳ್ಳಡು ದಿನೋಡು ದಿನ ಗಾಡಿಲಿನ ಸಂಖ್ಯೆ ಹೆಚ್ಚೊಂದುಂಡು. ಒಂದೆರಡು ಸಂಚಾರ ವ್ಯವಸ್ಥೆಯನ್ನು ತೂನಿರೆ ಸವಾಲಾದಿತ್ತದು. ಟ್ರಾಫಿಕ್ ಕಿರಿಕಿರಿ ಪೊಲೀಸರಿಗೆ ಬೊಡಿಪಾವುದಿತ್ತಂಡು. ಈ ಸಮಸ್ಯೆಗೆ ಒಂಜಾತು ಪರಿಹಾರ ನಾಡಪಾತೆರೆ ಟ್ರಾಫಿಕ್ ಪೊಲೀಸರಿಗೆ ಸಹಾಯರೆ ಕುಡ್ಲನಗರ ಪೊಲೀಸ್ ಕಮಿಷನರೇಟ್ ಸುತ್ತುಡು ಹೊಸ ಬೈಕ್ ಸೇವೆಯನ್ನು ಪೊಲಬ್ ಮಲ್ತದಂಡ. ಗಾಡಿಲು ಗುದ್ದುನ ಪೊರ್ತುಡ್ಲ ಟ್ರಾಫಿಕ್ ಪೊಲೀಸರ್ನ ತುರ್ತು ಗುಮನಗೂ ವಿಶೇಷ ರೀತಿಯ ಬೈಕ್ ಸೇವೆಯನ್ನು ಕುಡ್ಲನಗರ ಪೊಲೀಸ್ ಕಮಿಷನರ್ ಕುಲದೀಪ್ ಕುಮಾರ್ ಜೈನ್ ಜಾರಿ ಮಲ್ತಿದ್ದಾರೆ. ಅವೇ ಕೋಬ್ರಾ ಬೈಕ್ ಸೇವೆ. ಇತ್ತೆ ಕೋಬ್ರಾ ಪುದರ್ದ ಕೆಂಪು ಬಣ್ಣದ 4 ಗ್ಲಾಮರ್ ಬೈಕ್ಲಿನ ಟ್ರಾಫಿಕ್ ಪೊಲೀಸರಿಗೆ ಕೊರತುಂಡು. ಬೈಕ್ಡು ಸೈರನ್ ವ್ಯವಸ್ಥೆ ಬೊಕ ಮೈಕ್ ಸೆಟಪ್ಲ ಉಂಡು. ಒವ್ವೇ ಜಾಗಿಡು ಟ್ರಾಫಿಕ್ ಬಂದ್ ಬೂರ್ಂಡ ಮಾಹಿತಿ ತಿಕ್ಕನ ಬೆರಿಕೆ ಈ ಬೈಕ್ಡ್ ಪೊಲೀಸರು ಜಾಗೆಗೆ ತುರ್ತು ಬರ್ಪೆರು. ಮಾರ್ಗೋಡ ತಂಡ ನೋ ಪಾರ್ಕಿಂಗ್ ಜಾಗೆಡು ಗಾಡಿಲೇನು ಉಂತಾಯಿ ನಿಡ್ದವರ ಸಂಚಾರ ಸಮಸ್ಯೆ ಆವಂದಿತ್ತಿನ ಆಯ್ನ ತೂವನ್ನ ಜನಕ್ಕಲು ನಡತೊಂದು ಪೋಪನ ಸಾದಿಡು ಗಾಡಿ ಉಂತಾದಿತ್ತಿನ ಆಯ್ನ ದೆಪ್ಪಾಯರೆ ಕೋಬ್ರಾ ಸಹಾಯಗೂ ಬರ್ಪುಂಡು. ಅಗತ್ಯ ಬೂರುಂಡ ವೀಲ್ ಲಾಕ್ ಪಾಡ್ದು ಕ್ರಮ ದೆತ್ತೊನ್ನ ವ್ಯವಸ್ಥೆಲ ಉಂಡು. ಆತೆತ್ತು VIP ಗಾಡಿ ಅತ್ತಂಡ ಆಂಬ್ಯುಲೆನ್ಸ್ ಬರೊಂದಿತ್ತಿನ ಮಾರ್ಗೋಡು ಬಾಕಿದ ಮಾತಾ ಗಾಡಿಲಿನ ಸಂಚಾರ ಉಂತಾದು ಗ್ರೀನ್ ಕಾರಿಡಾರ್ ಕಟ್ಟುನ ಕೆಲಸವನ್ನ ಈ ಕೋಬ್ರಾಗ ವಹಿಸಾದಿರು. ಇಂಜ ಟ್ರಾಫಿಕ್ ಸಮಸ್ಯೆಲೆಗ್ ಮೂಂಕುದ ಬಲ್ಲು ಪಾಡುನ ಕೋಬ್ರಾ ಬೈಕ್ಲಿನ ಸೇವೆ ವಾ ರೀತಿಡು ಸಹಾಯಗೂ ಬರ್ಪುಣೊಂದು ಕಾತು ಓಡಾತೆ. ಮಂಗಳೂರು ಸಿಟಿಯಲ್ಲಿ ನಾವು ಇತ್ತೀಚೆಗೆ ಒಂದು 4 ಡೆಡಿಕೇಟೆಡ್ 2 ವೀಲರ್ ವಾಹನವನ್ನು ಟ್ರಾಫಿಕ್ ವ್ಯವಸ್ಥೆಗೆ ಶುರು ಮಾಡಿದ್ದೀವಿ. ಈ ವಾಹನಗಳ ಹೆಸರು ನಾವು ಕೋಬ್ರಾನ ಇಟ್ಕೊಂಡಿದ್ದೀವಿ. ಇವರು ಯಾವಾಗ ಬೆಳಿಗ್ಗೆ ಟ್ರಾಫಿಕ್ ಶುರು ಆಗ್ತದೆ, ಬೆಳಿಗ್ಗೆ 6-7 ಗಂಟೆಯಿಂದ ಯಾವಾಗ ಶುರು ಆಗ್ತದೆ, ನೈಟ್ ಟ್ರಾಫಿಕ್ ಮುಗಿಯುವವರೆಗೂ ತಮ್ಮ ಏರಿಯಾದಲ್ಲಿ ಏನು ಅವ್ರಿಗೆ ಏರಿಯಾ ಡಿಸೈಡ್ ಆಗಿದೆ ಆ ಏರಿಯಾದಲ್ಲಿ ನಿರಂತರವಾಗಿ ಗಸ್ತು ಮಾಡಿ ಯಾವುದೇ ಥರದ ಟ್ರಾಫಿಕ್ ಘಟನೆ ಇರ್ಬೋದು, ಇನ್ಸಿಡೆಂಟ್ ಇರ್ಬೋದು, ಆ್ಯಕ್ಸಿಡೆಂಟ್ ಇರ್ಬೋದು, ಅದು ತಕ್ಷಣ ಒಂದು ಫಸ್ಟ್ ರೆಸ್ಪಾಂಡರ್ ರೀತಿಯಲ್ಲಿ ಹೋಗಿ ವಿಸಿಟ್ ಮಾಡಬೇಕು ಮತ್ತು ಅಟೆಂಡ್ ಮಾಡಬೇಕು ತಕ್ಷಣ. ಅದು ಮೇನ್ ಉದ್ದೇಶ ಇದೆ. ಅದು ಜೊತೆಗೆ ಎಲ್ಲಿ ಎಲ್ಲ ಪಾರ್ಕಿಂಗ್ ರಾಂಗ್ ಪಾರ್ಕಿಂಗ್ ಆಗಿರ್ತದೆ, ಡಬಲ್ ಪಾರ್ಕಿಂಗ್ ಆಗಿರ್ತದೆ ಅಥವಾ ಫುಟ್ಪಾತ್ ಮೇಲೆ ಎನ್ಕ್ರೋಚ್ಮೆಂಟ್ ಆಗಿರ್ತದೆ, ಅಲ್ಲಿನೂ ಸಹ ಅವರು ಹೋಗಿ ಅಲ್ಲಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಪಾವಂಜದ ನಿಲೇಟು ಗುರುವಾರ ದೇವಸ್ಥಾನದ ಹೊಸ ಶಾಲೆದ ಅಂಗನಡು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗವೃಜ ಕ್ಷೇತ್ರ ಪಾವಂಜೆ ಮುಕ್ಲಿಡ್ದು ಶ್ರೀದೇವಿ ಮಹಾತ್ಮೆ ಆಟ ಗೊಬ್ಬಾಯರ್ ದೇವಸ್ಥಾನಲಿಡ್ದು ಪಿದಾಣ್ಣ ಆಟದ ಮೇಳಲು ತಿರ್ಗಾಟ ನಡಪಾದು ಭಕ್ತಿರ್ನ ಸೇವೆ ಆಟೋಲಿನ ಗೊಬ್ಬುದು ಪಿರ ದೇವಸ್ಥಾನ ಸೇರಿನ ವರ್ಷದ ಗಡುತ ದಿನ ಪತ್ತನಾಜೆ ಮುಟ್ಟ ಬರುನುಂಡು. ಕಟೀಲು, ಧರ್ಮಸ್ಥಳ, ಮಂದಾರ್ತಿ, ಬಜಪೆ, ಸುಂಕದಕಟ್ಟೆ, ಬಪ್ಪನಾಡು, ಪಾವಂಜೆ, ತಲಕ್ಕಲ, ಗೆಜ್ಜಗಿರಿ, ಬಾಳ, ಕಳವಾರ ಇಂಜ ಪ್ರಧಾನ ಮೇಳ ಸೇರಿದು ಬೇತೆ ಬೇತೆ ತಿರ್ಗಾಟದ ಆಟದ ಮೇಳಲು ಇತ್ತದೆ. ನನ್ನ ಒಂಜು ವಾರದ ಉಲಾಯಿ ಈ ವರ್ಷದ ಮಟ್ಟಿಗೆ ಸೇವೆ ಆಟ ಅಕ್ಕೇರಿ ಆಯರುಂಡು. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪಾವಂಜದ ನಿಲೆಟ್ಟು ಗುರುವಾರ ದೇವಸ್ಥಾನದ ಹೊಸ ಶಾಲೆದ ಅಂಗನಡು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗವೃಜ ಕ್ಷೇತ್ರ ಪಾವಂಜೆ ಮುಕ್ಲಿಡ್ದು ಶ್ರೀದೇವಿ ಮಹಾತ್ಮೆ ಆಟ ಗೊಬ್ಬಾಯರು ಚೌಕಿ ಪೂಜೆ ಆದ ಆಟ ಶುರುವಾಂಡ್. ಆಟದ ಅಭಿಮಾನಿಗಳಿಗೆ ನುಪ್ಪು ಪ್ರಸಾದ ಸೇವೆಲ ಆಟಣಾದಿತ್ತಲು. ಊರ ಸುತ್ತಮುತ್ತದ ಆಟದ ಅಭಿಮಾನಿಗಳು, ಪಾವಂಜೆ ದೇವಸ್ಥಾನದ ಭಕ್ತರು, ಪಾವಂಜೆ ದೇವಸ್ಥಾನದ ಆಡಳಿತ ಮಂಡಳಿದಕ್ಲು ಶ್ರೀದೇವಿ ಮಹಾತ್ಮೆ ಆಟ ತುಯ್ಯರು.
ಇಡಗಿನಿತ ನಮ್ಮ ಕುಡ್ಲಾತೋಳು ವಾರ್ತೆಯಲ್ಲಿ ಮುಗಿಂಡು ನನ್ನ ಲಾತ ಸುದ್ದಿ ಬಕ್ಕ ಮನರಂಜನೆಗೆ ತೂಂದಿ ಪ್ಲೇ ನಮ್ಮ ಕುಡ್ಲ 24/7 ಸೋಲ್ಮೇಲು.